ಇದೊಂದು ಬಾರಿ ಶೋಕದಂಜಿ ಸಂದರ್ಭ ನನಗ ಮೈಸೂರು ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಅಧ್ಯಕ್ಷರಾದ ಸಂತೋಷನ್ನೇ ಆತನ ಪೂರ ನಮಗೊಂದು ಸಂತೋಷದ ವಿಚಾರ ಆ ನೆಟ್ಟಿಡಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವತಿದಾರಿಗೆ ನಡುಮುಂಚರ್ ಕೇಳಿತ ಜೀವನ ಕೇಳ್ತಾರೆ ನಾನ ಬೊಕ್ಕ ಪಂಚಾಯತ್ ಎಲೆಕ್ಷನ್ ಮುಖಾಂತರ ಇನ್ನೊಂದು ಎಡ್ಡ ಸಮಯ ಒದಗಿದು ಬೈದಿದ್ದು ಅವಳ ಆರ್ನ ಸ್ವಾಗರಾಡಿನ ಯಾರಿಗೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಭಿನಂದನೆ ಮಾಡ್ಕೊಂಡಿ ಕಾರ್ಯಕ್ರಮ ನಮ್ಗೆ ಗೊತ್ತಿತ್ತಲಾಗನೆ ಸಂತೋಷ ಒಂದು ತಳಮಟ್ಟದ ಕಾರ್ಯಕರ್ತೆ ಅದು ಪಕ್ಷದ ಅನೇಕ ಜವಾಬ್ದಾರಿ ನಿಭಾಯಿಸಿದ್ದು ಇನ್ನೊಂದು ಯಾರಿಗೆ ಮೈಸೂರು ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಇದರ ನೆತ್ತ ಅಧ್ಯಕ್ಷ ಏನೋ ಒಂದು ಸಂತಸ ನಮಗೆ ಪೂರ ಮಂಗಳೂರು ಮಂಡಲದ ಒಂದು MLA ಅದಕ್ಕೆ ನಂಚಿನ ಒಂದು ಸಂತಸ ಆ ನಿಟ್ಟಿನ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ 6 ಗೌರವ ಸಲಹೆಗಾರರು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಪೂರ ನಮ್ಮ ಜವನ ಒಂದು ನಾಯಕದ ಪಂಚಾಯತ್ ನಾಯಕರನ್ನ ಬೆಳಕು ನಂಚಿನ ಮನೋಭಾವದ ವ್ಯಕ್ತಿತ್ವದ ಸಂತೋಷ ನಿಲಡಿನಿ ಅವರ ಸ್ವಾಗರಾಡು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಪರವದಾರಗಳು ಅಭಿನಂದನದ ಒಂದು ಕಾರ್ಯಕ್ರಮ ಏರ್ಪಾಡು ಬಂದದ ಆ ನಿಟ್ಟಿನ ಈ ಒಂದು ಅಭಿಮಾನದ ಗೌರವದ ವಂದನೆ ಸ್ವೀಕಾರ ಮಾಡಂಚಿನ ಸಂತೋಷ ನಗರ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಪರವದಾನ ಆತ್ಮೀಯವಾದ ಸ್ವಾಗತ ಹೊಂದಿದೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು ಎಲ್ಲ ಆತ್ಮೀಯ ಮಿತ್ರರು ಪಂಚಾಯತ್ ಜವನರನ್ನು ಕೂಡಿಪಡೆದು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ದೊವೆ ಕಾರ್ಯಕ್ರಮ ಗೊಂಜಾತು ಮೆರುಗು ಜೀವನ್ ಕುಮಾರ್ ಯಾರಿಗಳ ಆತ್ಮೀಯವಾದ ಸ್ವಾಗತ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಹಿರಿಯರ ಎಂಗಳಿಗೆ ಮಾರ್ಗದರ್ಶನ ಸಲಹೆಗಾರ ವಿಶ್ವನಾಥ ಆನಂದ ಮಾಸ್ಟರ್ ಆಸೆಗಳು ಯಾರಿಗಳ ಆತ್ಮೀಯ ಸ್ವಾಗತ ಹೊಂದಿದೆ ಭಗತ್ ಸಿಂಗ್ ಪ್ರತಿಷ್ಠಾನದ ಗೌರವಾಧ್ಯಕ್ಷ ರಾಕೇಶ್ ಬೈಪಿಸ್ಲಿಂಗ ಮಿತ್ರ ಆರೆಗಳ ಆತ್ಮೀಯ ಸ್ವಾಗತ ಕೋಶಾಧಿಕಾರಿ ಹರೀಶ್ ಶಾಮಲಮೂಲ ಆರೆಗಳ ಆತ್ಮೀಯ ಸ್ವಾಗತ ಅದಕ್ಕೆ ಈಗಲ ಮಾಧ್ಯಮ ಸಂಚಾಲಕರ ಪ್ರವೀಣ್ ಬಸ್ಟಲ್ ಆರೆಗಳ ಆತ್ಮೀಯ ಸ್ವಾಗತ ಭಗತ್ ಸಿಂಗ್ ಸೇವಾ ಸದಸ್ಯರಾದ ಎಂಗ್ಲಗೊಂದು ಫೆರ್ಮೆದ ಪರಿಸರ ಪ್ರೇಮಿ ಮಾಧವನ ಎಂಗ್ಲ ಸದಸ್ಯರ ಮೇಲೆ ಪರ್ಹೆಮ್ನೆ ಆರ್ಲೈಡ್ ಆರೆಗಳ ಆತ್ಮೀಯ ಸ್ವಾಗತ ಸುಭಾಷ್ ಸುಲ್ಲೇರು ಧರ್ಮ ಆರೆಗಳ ಆತ್ಮೀಯ ಸ್ವಾಗತ ಅವೆಲ್ಲ ಕಡೆ ರೋಹಿತ್ ಪಂಚಾಯತ್ ಆರೆಗಳ ಆತ್ಮೀಯ ಸ್ವಾಗತ ರಘುನಾಥ್ ಆರೆಗಳ ಆತ್ಮೀಯ ಸ್ವಾಗತ ಎಂಗಳ ಆತ್ಮೀಯ ಮಿತ್ರ ಅಸ್ಗರ್ ಎಂಗಳ ಭಾರತೀಯ ಜನತಾ ಪಾರ್ಟಿದ ಒಂದು ಅಲ್ಪಸಂಖ್ಯಾತ ಮುಖಂಡರ ಆರೆಗಳ ಆತ್ಮೀಯ ಸ್ವಾಗತ ಶಿವನಾಥ್ ಎಂಗೆಲ್ಲ ಹೊರೆಯಿಂದ ಯಾನೊಟ್ಟಿ ವರ್ಕ್ ಮಾಡ್ತಿದ್ರು ಆರೆಗಳ ಬಾಲೆಪಣಿದ ಆರೆಗಳ ಆತ್ಮೀಯ ಸ್ವಾಗತ ಎಂಗೆಲ್ಲ ಮಿತ್ರರು ರಾಧಾಕಾಂತ್ ಆರೆಗಳ ಆತ್ಮೀಯ ಸ್ವಾಗತ ಅವೆಲ್ಲ ಕನೆ ಪ್ರಸಾದ್ ಕೆ ಪೂಜಾರು ಆರೆಗಳ ಆತ್ಮೀಯ ಸ್ವಾಗತ ಎಂಗೆಲ್ಲ ಗಂಗೂಲಿಯರು ಎಂಗೆಲ್ಲ ಆತ್ಮೀಯ ಆರೆಗಳ ಆತ್ಮೀಯ ಸ್ವಾಗತ ಅವೆಲ್ಲ ಕಡೆ ಸಂತೋಷ ಪೂರ ಫ್ಯಾಮಿಲಿಗೆಲ್ಲ ಎಂಗೆಲ್ಲ ಆತ್ಮೀಯ ಸ್ವಾಗತವನ್ನು ವಾರಂಟಿ ಶೋಕದ ಅಂಕಲಿಗೆ ಇರಲ ವಾರಂಟಿ ಆರಾಮ ಮಾಡೋದು ಏನಾದರೂ ಬಿಸಿ ಇತ್ತು ಹೋದ ಕೊಡು ಅಂತ ಈ ಕಾರ್ಯಕ್ರಮ ಪೂರ ಆತ್ಮೀಯ ಸ್ವಾಗತವನ್ನು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ತೊಕ್ಕೊಟ್ಟು ಈ ಸಂಸ್ಥೆದ ಮುಖಾಂತರವಾದೀನಿ ಎಂಕಲಿಗೆ ಆತ್ಮೀಯರ್ಲ ಅಂಚನೆ ರಾಜಕೀಯ ಸಾಮಾಜಿಕ ಮಾರ್ಗದರ್ಶಕರ್ಲ ಅದಕ್ಕೆ ಅಂಚಿನಾರು ಭಾರತೀಯ ಜನತಾ ಪಾರ್ಟಿದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಉಪಾಧ್ಯಕ್ಷರ್ಲ ಅವೇ ರೀತಿ ಮುರಣಿ ಕರಿನಾ ತಿಂಗಳೊಂದು 3 ತಾರೀಕಿಗೆ ಅದು 2 ತಾರೀಕಿಗೆ ಅಧಿಕಾರ ಸ್ವೀಕಾರ ಮಂತಿನ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ದ ಅಧ್ಯಕ್ಷರಾದ ಆಯ್ಕೆ ಆಯ್ತಿನಂಚಿನ ಸಂತೋಷ್ ಕುಮಾರ್ ಗೋಲಿಯರ್ ಬೇರೆಗೆ ಎಂಕಲ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಪರವಾದ ಎಂಕಲ ಮಾತು ಸದಸ್ಯರನ್ನ ಪರವಾದವರಿಗೆ ಉಡಾಲ್ದಿಂದಿನ ಅಭಿನಂದನೆ ಎಂಕಲ ಈ ಸಂದರ್ಭ ಅರ್ಪಣೆ ಬೆಂಗಳೂರು ಅನ್ನ ಅಧಿಕಾರ ಸ್ವೀಕಾರದ ಸಂದರ್ಭಡ್ಲ ಯಾನ ಬಕ್ಕೆಂಕ್ಲ ಮಿತ್ರನಕ್ಲ ಆ ಒಂಜಿ ಸಮಾರಂಭ ಭಾಗಿಯಾದಿತ್ತ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಮುಖಾಂತರ ಯಾರಿಗೆ ಒಂದು ಅಭಿನಂದನೆ ಮನ್ಕೊಡು ಬಂದು ಕರಿನ 2-3 ವಾರ ದುಂಬುಲ ಅವರ ಕೇಂದಿತ್ತ ಅಪಗಾರ ಬಿಡು ಇಲ್ಲದ ಒಂದು ಚಟುವಟಿಕೆ ಇಡ್ತೀರು ರಾಜಕೀಯದ ಆ ಚುನಾವಣೆದ ಸಂದರ್ಭ ಚುನಾವಣೆಗೋಸ್ಕರ ಕೆಲಸ ಕಾರ್ಯ ಮನ್ಪುನಂಚಿನ ಆ ನಿಟ್ಟಿದಾರು ಬಾರಿ ಒಂದು ಕಾರ್ಯಕ್ರಮನ ಬಾರಿ ಮಸ್ತ್ ಒತ್ತಡ ಇಡ್ತೀರು ಇನ್ನೀ ಒಂದು ಫ್ರೀ ಆದ ಇಂಕ್ಲೆ ತಿಕ್ಕಿದೆ ಅರಿಂಚ ಫ್ರೀಯ ತಿಕ್ಕುನೆ ಬಾರಿ ಕಷ್ಟ ಮಸ್ತ್ ನಾನಂತೂ ದುಂಬದ ದಿನಟರೆಗೆ ಮಸ್ತ್ ಕೆಲಸ ಕಾರ್ಯ ಆ ಒಂಜಿ ಇಂಡಸ್ಟ್ರಿನ ಆ ಅಭಿವೃದ್ಧಿದ ಪತ್ತಟ್ಟು ಕೊನಪುನಂಚಿನ ಕಾರ್ಯಡ್ಲಾರು ಮೊರಣಿಂಚ ಬೆಂಗಳೂರು ಹೋದ ಆ ಕೆಲಸನ ಮಂತಂದಿರ್ಲೇರು ಎಂಕ್ಲೆಗೆ ಸಂಪೂರ್ಣ ಇಂಚಿನ ಭರವಸೆ ಉಂಟು ದಯಪಂಡ ಸಂತೋಷನ ಎಂಕ್ಲೆ ಬಾರಿ ಕೈತಳ್ಳೆ ತೂತ ಅದನ್ನ ಕಾರ್ಯದ ಇಂಚ ಕಾರ್ಯ
ಕೆಲಸ ಕಾರ್ಯ ಮನ್ಪೇರು ಅದಕ್ಕೋಸ್ಕರ ನಿರಂತರವಾದ ಎಂಚ ಶ್ರಮ ವಹಿಸ್ಬೇರು ಪಂಪಿನಂಚಿನ ನಮ್ಮ ಮಾತ ಕರಿನ ಮಸ್ತು ವರ್ಷ ತಗೊಂಡಿಲ್ಲ ಅರ್ನ ಇತ್ತೆ ಅರೆ ಕೊಡ್ತೀನಂಚಿನ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ಲ ಅವು ಇತ್ತೆ ಅವೆಲ್ಲ ತುಂಬು ದಿನಟ್ಟು ಅಭಿವೃದ್ಧಿದ ಪಥ ಕೊಂಡ್ಪಂಚಿನ ಪ್ರತಿಜ್ಞೆನ ಆ ಸಂದರ್ಭದ ಮನಸ್ಸಿದೆ ಪೇರು ಐಕ್ ಬೋಡಪ್ನಂಚಿನ ಕೆಲಸಕಾರನಾರು ಮಂತೊಂದುರ್ಲೇರು ಐಕಾರಿಗೆ ಸುರುಕಾದ ಮಾತ ನಮ್ಮ ನೆಂಚಿನ ಮಾತ ದೇವರನಕ್ಲು ತುಳುನಾಡದ ದೇವರನಕ್ಲು ಪೂರಗಳ ಅರೆಗೊಂಜಿ ಆ ಕೆಲಸ ಮನ್ಪರ ಅನುಗ್ರಹ ಕೊರಡು ಬಂದು ಈ ಸಂದರ್ಭಡೆಯನ್ನು ದೇವರ ಪ್ರಾರ್ಥನೆ ಮಂತದಿಲ್ಲ ಅವಲಕ್ಕನೆ ಇನಿ ನಮ್ಮ ಗಣೇಶ್ ಕಾಪಿಕಾಡ್ ಪಂಡ್ಲಕ್ಕ ರಾಜಕೀಯದ ಆ ಕ್ಷೇತ್ರ ಆರು ತಳಮಟ್ಟಡು ಬೈದು ನೆಂಚಿನಾರು ಇನ್ನು ಎಷ್ಟೋ ಜನ ಜವನೀರ್ ನಕ್ಲೆಗೆ ತೂನಾಗ ಹೊರಣ್ಯ ಎಂಕ್ಲೆಗೆ ಮಲ್ಲ ಪೋಸ್ಟ್ ತಿಕ್ಕೊಡು ಅತ್ರ ಮಲ್ಲ ಒಂದು ಸ್ಥಾನಮಾನ ತಿಕ್ಕೊಡು ಬಂದು ಎಣ್ಣದೇ ಬರ್ಪೇರು ಆಂಡ ಸಂತೋಷ ನೆಂಚಿನ ಮಸ್ತ್ ಜನ ಹಿರಿಯರು ನಕ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಕ್ಲು ಮಾತ ತಳಮಟ್ಟಡು ಬೈದು ನೆಂಚಿನ ಆ ಕಾರ್ಯಕರ್ತೆಯರು ನಕ್ಲ ಆ ಒಂಜಿ ಪರಿಶ್ರಮ ಅಕ್ಲನ ಆ ಒಂಜಿ ಅವಧಿ ಏತೋ ಅವಧಿ ಅಕ್ಲು ಈ ರಾಜಕೀಯ ಒಂದು ಕ್ಷೇತ್ರ ಪಕ್ಷಕ್ಕೋಸ್ಕರ ಅಂತ ಸಮಾಜಕ್ಕೋಸ್ಕರ ಆ ಒಂದು ಕೊಡುಗೆ ಕೊನೆಯದ ಹತ್ರ ಇನ್ನು ಐಕೆ ಸೂಕ್ತವಾಗಿ ಹೆಚ್ಚಿನ ಸ್ಥಾನಮಾನ ಸಿಕ್ಕಿದೆ ಗ್ರಾಮ ಪಂಚಾಯತ್ ಒಂದು ಸದಸ್ಯರದು ಆಯ್ತು ಬೊಕ್ಕ ಜಿಲ್ಲಾ ಪಂಚಾಯತ್ ಐಕೊಂಜಿ ಕಂಟೆಸ್ಟ್ ಮಾಡ್ಕೊಂಡ ಸಂದರ್ಭ ಇಲ್ಲ ಸುರು ಕರೆಗದಲ್ಲ ಅವು ಸಿಹಿ ಆದಿಜ್ಜ ಮೂಜಿ ಓಟುಡು ಕೇವಲ ಮೂಜಿ ಓಟುಡು ಅದು ಚುನಾವಣೆ ಜಿಲ್ಲಾ ಪಂಚಾಯತ್ ಚುನಾವಣೆ ಸೋತಿರು ಆ ಸೋದನೆಲ್ಲ ಅದು ಕಂಗೆಡಿದ್ರು ನಿಜವಾದ ಒಂಜಿ ನಮಕ್ ಮಾತರಿಗಳು ಒಂಜಿ ಒಂಜಿ ಪಾಠ ಅದು ದಯಪಂಡ ಮೂಜಿ ಓಟು ಸೋತದಾರು ಕೋಪ ತಂದಿರು ಜನಕ್ಕಳೊಟ್ಟಿಗೆ 5 ವರ್ಷ ಆ ಒಡನಾಡಿ ಆದಿತ್ತದು ಆ ಜನಕ್ಕಳನ್ನ ಸೇವೆ ಮಂತೇರು ಜನಕ್ಕಳನ್ನ ಕಷ್ಟದ ಅದನ್ನು ಕೇಳಿರು ಅವು ಪರಿಣಾಮವಾದ 5 ಬೊಕ್ಕದ 5 ವರ್ಷ ಅವೇ ಕ್ಷೇತ್ರದ ಚುನಾವಣೆ ನಿಂತನಾಗ ಅದು ವಿಜಯ ಜಿಲ್ಲಾ ಪಂಚಾಯತ್ ಸದಸ್ಯರಾಯರು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಇವಾಗಡು ಮಸ್ತ್ ಕೆಲಸ ಕಾರ್ಯನ ಆರು ಮಂತೇರು ಬೆತೆ ನಮ್ಮ ಸಂಸದರ ನಿಧಿಡ್ದು ಅದಕ್ಕೂ ಅಥವಾ MLC ವಿಧಾನ ಪರಿಷತ್ ನಿಧಿಡು ಅದು ಬೊಕ್ಕ ರಾಜ್ಯದ ಅಪಗಪ್ಪನ ಅಂಚಿನ ನಮ್ಮ ಸರ್ಕಾರ BJP ಸರ್ಕಾರ ಇತ್ತು ಐತ ಮುಖಾಂತರ ಎಲ್ಲ ಮಸ್ತ್ ಅನುದಾನ ಇವಾಗ ಕಾಣ್ತದೆ ಒಂಜಿ ರೀತಿ ಅಭಿವೃದ್ಧಿದ ಒಂಜಿ ಕಾರ್ಯನಾರು ಅರ್ನ ಜಿಲ್ಲಾ ಪಂಚಾಯತ್ದ 5 ವರ್ಷದ ಅವಧಿಗೆ ಅದು ಮಂತೇರು ಸಾಮಾನ್ಯವಾದ ರಾಜ್ಯಕ್ಕೆ ಇತ್ತು ನನ್ನ ಒಂಚೂರು ಅದೃಷ್ಟದ ಒಂಜಿ ಬಾಗಿಲು ಉಪ್ಪೋಡು ನಾನು ಸಂತೋಷನ ಕೇವಲ ಅದೃಷ್ಟ ನಂಬದಿದ್ದಾನೆ ಆರು ಕೆಲಸ ನಂಬದಿತ್ತೇರು ಅರ್ನ ಇಂಚಿನ ಪರಿಶ್ರಮ ಅವೇ ನಂಬದಿತ್ತೇರು ಐಕ್ಯ ಫಲ ತಿಕ್ಕೊಂಡು ಅಂಚಿನ ಅರ್ನ ಒಂಜಿ ಭಾವನೆ ಇತ್ತು ಆಯ್ತ ಪರಿಣಾಮವಾದ ಕ್ಷೇತ್ರದ BJPದ ಅಧ್ಯಕ್ಷರಾದ ಕಾರಣ 3 ವರ್ಷದಿಂದ ಕೆಲಸ ಕಾರ್ಯ ಮಂತಿತ್ತೇರು ಆಯ್ತು ಬೊಕ್ಕ ಈ ಬಾಗಡು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿದ ಅಭ್ಯರ್ಥಿಯಾದ ಆಯ್ಕೆ ಆದಿತ್ತಲ್ಲ ಜನಕ್ಕಳು ಅವರಿಗೆ ಮಸ್ತ್ ಬೆಂಬಲ ಕೊಡಲಿಲ್ಲ ಅಂಕಿಅಂಶದ ಆ ಒಂದು ಆಧಾರಿತವಾದ ಚುನಾವಣೆ ಸೋತಿತ್ತಲ್ಲ ಐದು ಬೊಕ್ಕ ಪಿರ ಅಂಚನೆ ಜನಕ್ಕಳೊಟ್ಟಿನ ಕಾರಣ 3 ವರ್ಷದಿಂದ ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮಾತ ಕಾರ್ಯಕರ್ತರ ಒಡನಾಡಿ ಆದ ಜನಕ್ಕಳನ್ನ ಕಷ್ಟಾಗಿ ಅತನ ಕಾರ್ಯಕರ್ತರ ನಕ್ಲಂದ ಸಮಸ್ಯೆ ಉಂಡ ಅತನ ಒಬ್ಬೆ ಬೇನುಂಡ ಆಯ್ಕೆ ಸ್ಪಂದನೆ ಕೊರ್ಪಂಚಿನ ಕೆಲಸನ ಆರು ಮಂತ್ರಿನದ ಹತ್ರ ಇನ್ನು ಪಕ್ಷದ ಹಿರಿಯರ ನಕ್ಲ ಅರ್ನ ಅವನ ಕೆಲಸ ಕಾರ್ಯ ತೂದು ಬಾರಿ ಮಲ್ಲ ಒಂಜಿ ಜವಾಬ್ದಾರಿ ನನಗೆ ಕೊಡ್ತೀರು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಎಂಕಲ್ನ ಕಾರ್ಯಕ್ರಮಗಾರ ಪ್ರತಿಯೊಂದು ಕಾರ್ಯಕ್ರಮಗಳ ಲೆಪ್ಪನಾಗ ಅವರಿಗೆ ಸಂದರ್ಭ ಸಮಯ ಇತ್ತಿನಂಚಿನ ಸಂದರ್ಭ ಎಂಕ್ಲಿಗೆ ಕಾರ್ಯಕ್ರಮಕ್ಕೆ ಎಂಕ್ಲೊಟ್ಟಿಗೆ ಬರ್ತಿರ್ತಾರೆ ಅದಕ್ಕೋಸ್ಕರ ಎಂಕ್ಲ ಒಂಜಿ ಯಾರು ಮಾರ್ಗದರ್ಶಕರಲ್ಲ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಮಾರ್ಗದರ್ಶಕರಲ್ಲ ಅದು ನಂಚಿನಾರು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನಕ್ಕೆ 13 ವರ್ಷದಿಂದ ಎಂಕ್ಲು ಕೆಲಸ ಕಾರ್ಯ ಮಂತಿತ್ತಲ್ಲ ಆದ್ರೆ ಕರಿಣ ಒಂಜಿ 10 ವರ್ಷದಿಂದ ಎಂಕ್ಲೊಟ್ಟಿಗೆ ಒಡನಾಟಿ ಆಗಿತ್ತು ನಮ್ಮ ಈ ಸೇವಾ ಚಟುವಟಿಕೆ ಆ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಭಗತ್ ಸಿಂಗ್ದ ಸೇವಾ ಚಟುವಟಿಕೆ ನಿರಂತರವಾದ ದುಂಬುಕೊಂಡಿದ್ದ ಇಂಚಿನ ಒಂಜಿ ಮಹನೀಯರ ನಕ್ಲನ ಇಂಚಿನ ನಾಯಕರ ನಕ್ಲನ ಒಂಜಿ ಎಂಕ್ಲಿಗೆ ಬೆನ್ನುಲುಬಾದ ಎಂಕ್ಲಿಗೆ ಪ್ರೋತ್ಸಾಹ ಕೊರನೇದ ಹತ್ರ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ನಿತ್ಯ ನಿರಂತರವಾದ ಸಾಮಾಜಿಕ ಚಟುವಟಿಕೆಯನ್ನು ಮನ್ಪರೆ ಸಾಧ್ಯ ಆತನ ಪಂಡ್ರೆ ಈ ಸಂದರ್ಭದಲ್ಲಿ ಇಚ್ಛೆ ಪಡೋದಿಲ್ಲ ದುಂಬದ ದಿನಟ್ಟು ಅರೆಗೆ ನನಾತ್ ಇಂಚಿನ ಭಾಗ್ಯಲು ಇಂಚಿನ ಒಂಜಿ ಸ್ಥಾನಮಾನಲು ಭವಿಷ್ಯದ ದಿನಟ್ಟು ತಿಕ್ಕಡು ನನ್ನ ಅದನ್ನ ಒಂಜಿ ಮನಸ್ಸದ ಒಂಜಿ ಇಚ್ಛೆ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಫಸ್ಟದ ಟರ್ಮ್ ಸೋತಿರು ಬೊಕ್ಕದ ಟರ್ಮ್ ಗೆಂದಿರು ಅಂಚನೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಒಂಜಿ MLA ಅಭ್ಯರ್ಥಿಯಾದ ಸುರುತ್ತ ಒಂಜಿ ಟರ್ಮ್ ಸೋತಿರು ನನ್ನ ದುಂಬದ ದೇವರು ಆ ಒಂಜಿ MLA ಆಪನ ಈ ಭಾಗದ ಒಂಜಿ MLA ಆಪನ ಭಾಗ್ಯನ ಅರೆಗೆ ಕರುಣಿಸಡು ಪ್ರಾರ್ಥನೆ ಮಂತೊಂದು ಅರ್ನ ಸಹಕಾರ ನನ್ನ ದುಂಬದಿನಟ್ಲ ಎಂಕ್ಲೆಗ್ಲ ಅಂಚನೆ ಎಂಕ್ಲ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಮಾತೆರ್ಗ್ಲ ಉಪ್ಪಾಡು ಎಂಕ್ಲ ಸಹಕಾರ ಅಂಚನೆ ಅರ್ನ ಮಾರ್ಗದರ್ಶನ ನಿರಂತರವಾದ ಉಪ್ಪಾಡು ಪಂಪನ ಅಂಚಿನ ಪಾತ್ರನ ಪಣಂದು ಅರೆಗೆ ಪಿರೋರ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವತಿಯದ್ದು ಎಂಕ್ಲು ಹೃತ್ಪೂರ್ವಕವಾದ ಅಂಚಿನ ಅಭಿನಂದನೆ ಪಣಂದು ಎನ್ನರಟ ಪಾತ್ರನಿಂದ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರತಕ್ಕಂಥ
ನಮ್ಮ ಈ ಭಾಗದ ಒಬ್ಬ ಕಾರ್ಯಕರ್ತ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸಂತೋಷ್ ಕುಮಾರ್ ರೈ ಅವರೇ, ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಜೀವನ್ ಕುಮಾರ್ ರೇ, ಗೌರವ ಅಧ್ಯಕ್ಷರಾದಂಥ ರಾಕೇಶ್ ಬೈಪಾಸ್ ಅವರೇ, ಪ್ರಧಾನ ಕಾರ್ಯದರ್ಶಿಯಾದಂಥ ಗಣೇಶ್ ಕಾಪಿಘಾಟ್ರವರೇ, ಕೋಶಾಧಿಕಾರಿ ಹರೀಶ್ ಅಂಬ್ಲಮಗರ್ ಅವರೇ, ನಮ್ಮ ಮಾಧವ ಉಳ್ಳಾಲ್ರವರೇ, ಸುಭಾಷ್ ರವರೇ, ಅಸ್ಗರ್ ಅವರೇ, ಮತ್ತು ಎಲ್ಲ ಇಲ್ಲಿ ಇರತಕ್ಕಂಥ ನನ್ನ ಆತ್ಮೀಯ ಗೆಳೆಯರೇ, ಇವತ್ತೊಂದು ನಮಗೆ ಬಹಳ ಒಂದು ಸುಂದರವಾದ ಕ್ಷಣ. ಸಂತೋಷ್ ಕುಮಾರ್ ರೈ ಅವರ ಬಗ್ಗೆ ಜೀವನ್ ಕುಮಾರ್ ಇವರಿಗೆ ಬೇಕಾದಷ್ಟು ವಿಚಾರಗಳನ್ನು ನಮಗೆ ತಿಳಿಸಿದ್ದಾರೆ. ಆದರೂ ಅವಕಾಶ ಕೊಟ್ಟದಕ್ಕೆ ನಾನೊಂದೆರಡು ವಿಚಾರಗಳು ನನಗೆ ಗೊತ್ತಿರಲಿಲ್ಲ. ಆದರೂ ನಾನು ನಮ್ಮ ಅಸ್ಗರ್ ಸಾಹೇಬರಲ್ಲಿ ನಿನ್ನ ಕೆಲವು ಮಾಹಿತಿಗಳನ್ನು ಕಲೆಕ್ಟ್, ನನಗೆ ಗೊತ್ತಿರಲಿಲ್ಲ ಅವರ ಕೆಲವೊಂದು ವಿಚಾರಗಳು. ಎಷ್ಟೇ ಗೊತ್ತಿದ್ದರೂ ಕೂಡ ಗೊತ್ತಿಲ್ಲದ್ದು ತುಂಬ ಇರ್ತದೆ. ಸಂತೋಷ್ ರೈ ಅವರು ಬಗ್ಗೆ ನಾನು ಬಹಳ ಹಿಂದಿನಿಂದಲೇ, ಬಹಳ ಚಿಕ್ಕ ವಯಸ್ಸಿನ ಅವರನ್ನು ನೋಡ್ತಾ ಇದ್ದೀನಿ. ಸ್ವಲ್ಪ ಅಂತರ ನಮ್ಮಲ್ಲಿ ಇದ್ದಿರ್ಬೋದು, ಯಾಕಂದರೆ ಇವರು ಕುರ್ನಾಟಕ ಸಹ ನಮ್ಮದು ಆ ಸೈಡಲ್ಲಿ. ಆದರೆ ವಿದ್ಯಾರ್ಥಿ ಬದುಕಿನಲ್ಲಿ ಕೂಡ ಅವರೊಬ್ಬ ಒಳ್ಳೆಯ ಕಲಿಕೆಯಲ್ಲಿರ್ಬೋದು, ಕ್ರೀಡೆಯಲ್ಲಿರ್ಬೋದು, ಒಳ್ಳೆಯ ಕಬಡ್ಡಿ ಪಟು ಅನ್ನತಕ್ಕಂಥ ವಿಚಾರ ನಮಗೆ ಗೊತ್ತಿದೆ. ಕಬಡ್ಡಿ ಅನ್ನೋದು ಅವರೊಂದು ಬಹಳ ಒಂದು ಅಚ್ಚುಮೆಚ್ಚಿನ ಆಟ. ಒಬ್ಬ ನಾಯಕ ಅಂತ ನಾವು ಹೇಗೆ ಕರೆಸಿಕೊಳ್ಬೋದು ಅಂತ ಹೇಳಿದರೆ, ಅದು ಒಂದು ಕಲಿಕೆಯಲ್ಲಿ ತೋರಿಸಬೇಕು, ಇಲ್ಲ ಕ್ರೀಡೆಯಲ್ಲಿ ತೋರಿಸಬೇಕು. ಕ್ರೀಡೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳೋದ್ರ ಮೂಲಕ ನಾಯಕತ್ವವನ್ನು ಬೆಳೆಸಿಕೊಳ್ಳಬಹುದು ಅನ್ನುವುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಅಂದಿನ ವಿದ್ಯಾರ್ಥಿ ಬದುಕಿನಲ್ಲಿ ತೋರಿಸಿದಂತಹ ನಾಯಕತ್ವ ಇವತ್ತು ಈ ಹಂತದವರೆಗೂ ಕೂಡ ತಾನೊಬ್ಬ ನಾಯಕ ಅನ್ನುವಂಥ ಕರೆಸಿಕೊಳ್ಳಲಿಕ್ಕೆ ಅವರಿಗೆ ಪರಮಾತ್ಮ ಶಕ್ತಿ ಕೊಟ್ಟಿದ್ದಾನೆ. ಅದನ್ನು ಅವರು ತನ್ನ ಮುಂದಿನ ದಿವಸಗಳಲ್ಲಿ ಕೂಡ ಉಳಿಸಿಕೊಳ್ತಾರೆ, ಜನ ಅದನ್ನು ಗೌರವಿಸಿಕೊಳ್ತಾರೆ ಅನ್ನುವಂಥದ್ದು ಅದೊಂದು ವಿಶೇಷವಾಗಿರುವಂಥದ್ದು. ಸಂತೋಷ್ ರೈ ಅವರು ಒಬ್ಬ ರಾಜಕಾರಣಿ ಅನ್ನುವುದಕ್ಕಿಂತಲೂ ಕೂಡ ಈ ಭಾಗದಲ್ಲಿ ಒಬ್ಬ ಸಮಾಜ ಸೇವಕ, ಒಬ್ಬ ಪ್ರಗತಿಪರ ಕೃಷಿಕ. ನಾವೆಲ್ಲ ಕಾಣ್ತೇವೆ, ಹಚ್ಚ ಹಸುರಾಗಿರತಕ್ಕಂಥ ಈ ಭಾಗದ ಎಲ್ಲ ಭೂಭಾಗಗಳಲ್ಲಿ ಕೂಡ ಕೃಷಿಯನ್ನು ಅವರು ಅವಲಂಬಿಸಿದ್ದಾರೆ. ಕೃಷಿಯನ್ನು ಬೆಳೆಸುವುದು ಮಾತ್ರ ಅಲ್ಲ, ಅದನ್ನು ಉಳಿಸುವಂಥದ್ದು, ಒಂದಷ್ಟು ಬಡವರಿಗೆ ಅದನ್ನು ಉದಾರವಾಗಿ ಕೊಡುವಂಥ ಒಂದು ಗುಣವನ್ನು ಕೂಡ ಅವರು ಹೊಂದಿದ್ದಾರೆ. ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣುವಂಥ ಏಕೈಕ ಒಬ್ಬ ರಾಜಕಾರಣಿ ಅಂತ ಹೇಳಿದರೆ ಬಹುಶಃ ಈ ಭಾಗದಲ್ಲಿ ಅದು ಸಂತೋಷ್ ಕುಮಾರ್ ರೈ ಅವರು. ಯಾಕೆ ಕೆಲವರಲ್ಲಿ ವೈವಿಧ್ಯತೆ ಇದೆ, ಆದರೆ ಏಕತೆ ಇರುವುದಿಲ್ಲ. ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣುವಂಥದ್ದು ರಾಜಕಾರಣಿಗಳು ಬಹಳ ಅಪರೂಪ. ಇವತ್ತು ನಾವಿಲ್ಲಿ ಕಾಣ್ತೇವೆ, ಎಲ್ಲ ವರ್ಗದ ಜನರನ್ನು ಸೇರಿಸಿಕೊಂಡು ರಾಜಕಾರಣವನ್ನು ಮಾಡುವಂಥದ್ದು, ಇದು ಒಬ್ಬ ರಾಜಕಾರಣಿಗೆ ಬೇಕು. ಅದೇ ಆ ಏಕತೆಯಲ್ಲಿ ಅವರು ಈ ಭಾಗದ ಎಲ್ಲ ಪ್ರದೇಶಗಳನ್ನು ಸುತ್ತಾಡಿದವರು, ಅದೆಷ್ಟೋ ಕಾರ್ಯಕರ್ತರ ಗುಂಪನ್ನು ಕಟ್ಟಿಕೊಂಡವರು, ಅನೇಕ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಇನ್ನೂ ಹೆಚ್ಚು ಹೇಳಬೇಕಂದರೆ ಈ ದೇಶಕ್ಕೆ ಶಿಸ್ತಿನ ಸಿಪಾಯಿಗಳನ್ನು ಒದಗಿಸಿಕೊಡುವಂತಹ, ಸೃಷ್ಟಿಸುವಂತಹ ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ಸ್ ಈ ಮುಡಿಪು ವಲಯದ ಅಧ್ಯಕ್ಷರಾಗಿ ಸೇವೆ ಮಾಡ್ತಾ ಇದ್ದಾರೆ. ಅದು ಬಹಳ ಒಂದು ಹೆಮ್ಮೆಯ ವಿಚಾರ. ತಾನೊಬ್ಬ ರಾಜಕಾರಣಿ ಮಾತ್ರ ಅಲ್ಲ, ಒಬ್ಬ ಸಮಾಜ ಸೇವಕ ಅಲ್ಲ, ಈ ದೇಶದ ಶಿಸ್ತಿನ ಸಿಪಾಯಿಗಳನ್ನು ಸೃಷ್ಟಿಸುವಂಥ ಒಬ್ಬ ನಾಯಕ ನಾನು ಆಗಬೇಕನ್ನೋ ದೃಷ್ಟಿಯಿಂದ ಅವರು ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಆ ಒಂದು ವ್ಯವಸ್ಥೆಯನ್ನು, ಆ ಒಂದು ಸಂಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಳ್ತಾ ಇದ್ದಾರೆ. ಇನ್ನು ಅವರ ರಾಜಕೀಯ ಬದುಕಿಗೆ ಬರುವುದಾಗಿದ್ದರೆ ಅವರನ್ನು ಬಹಳ ಚಿಕ್ಕಂದ ನೋಡ್ತಾ ಇದ್ದೇನೆ. ಅವರ ರಾಜಕೀಯ ಗುರು ಫಜೀರ್ ಭಾಗದ PS ಟೈಲರ್ ಅವರು, ಅದು ಗೊತ್ತಿದೆ, ಸೇಸಪ್ಪ ಟೈಲರ್ ಅವರು. ಅವರ ಗರಡಿಯಲ್ಲಿ ಪಳಗಿದಂಥ ಒಬ್ಬ ರಾಜಕಾರಣಿ. ಆರಂಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಜನ ಭಯಪಡ್ತಾ ಇದ್ದರು ಕೆಲಸ ಮಾಡಲಿಕ್ಕೆ, ಮನೆ ಮನೆಗೆ ಹೋಗಲಿಕ್ಕೆ. ಅಂಥ ಸಂದರ್ಭದಲ್ಲಿ ಕೂಡ ಫಜೀರ್ ಪಂಚಾಯತಿಗೆ 3 ಬಾರಿ ಆಯ್ಕೆಯಾಗಿ ಆ ಭಾಗದ ಜನರ ಅಭಿವೃದ್ಧಿ ಕೆಲಸವನ್ನು ಮಾಡಿದಂಥವರು, ಜನರಿಂದ ಶಾಬಾಸ್ಗಿರಿಯನ್ನು ಪಡ್ಕೊಂಡವರು. ಇನ್ನು ಮುಂದಕ್ಕೆ ಹೇಳುವುದಾಗಿದ್ದರೆ ಆಗ ಉಳ್ಳಾಳ ವಿಧಾನಸಭಾ ಕ್ಷೇತ್ರ, ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಅಥವಾ ವಿಟ್ಲ ವಿಧಾನಸಭಾ ಕ್ಷೇತ್ರ ಅಂತಕ್ಕಂಥ ವಿಧಾನಸಭಾ ಕ್ಷೇತ್ರಗಳಿದೆ. ಇವಾಗ ಅದೆಲ್ಲ ಸೇರಿ ಒಂದು ಮಂಗಳೂರು ವಿಧಾನಸಭಾ ಕ್ಷೇತ್ರ ಅಂತ ಆಗಿದೆ. ಆಗ ವಿಟ್ಲ ವಿಧಾನಸಭಾ ಕ್ಷೇತ್ರ ಇರುವಾಗಲೂ ಕೂಡ ಆ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದವರು, ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರು. ಅಷ್ಟೆಲ್ಲ ಕೆಲಸ ಮಾಡಿದ ಇಡೀ ಕ್ಷೇತ್ರವನ್ನು ಸುತ್ತಾಡಿದಂಥ ಸಂತೋಷ್ ಕುಮಾರ್ ರೈ ಅವರಿಗೆ ಜೀವನ್ ಕುಮಾರ್ ಹೇಳಿದಾಗೆ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಪಂಚಾಯತಿಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು. ಆರಂಭದಲ್ಲಿ ಸೋತರು, 2ನೇ ಬಾರಿ ಗೆದ್ದರು. ಆವಾಗ ಅವರಿಗೆ ಕ್ಷೇತ್ರದಾದ್ಯಂತ ಓಡಾಡಲಿಕ್ಕೆ ಒಂದು ಅವಕಾಶ ಕೂಡ ಸಿಕ್ಕಿತ್ತು. ಸಂಘಟನೆ ಮಾಡುವಂಥ ಒಂದು ಶಕ್ತಿ ಬಂತು, ಜನರ ಪ್ರೀತಿಯನ್ನು ಗಳಿಸಿದರು.
ಎಲ್ಲರಲ್ಲಿ ಒಂದಾದರು. ಇದನ್ನು ಮನಗಂಡಂಥ ಭಾರತೀಯ ಜನತಾ ಪಾರ್ಟಿ ಮುಂದೆ ಅವರಿಗೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಸ್ಥಾನವನ್ನು ಉತ್ತಮವಾದ ಜವಾಬ್ದಾರಿಯನ್ನು ಕೊಟ್ಟು ಅವರನ್ನು ಆ ಪಟ್ಟದಲ್ಲಿ ಕೂರಿಸಿತು. ಅಲ್ಲಿ ಕೂಡ ಬಹಳಷ್ಟು ಕೆಲಸ ಮಾಡಿದರು. ಅಧ್ಯಕ್ಷ ಸ್ಥಾನದಲ್ಲಿ ಇಡೀ ಕ್ಷೇತ್ರ ಓಡಾಡಿದರು, ಪಾದರಸದಂತೆ ಓಡಾಡಿದರು, ಜನರ ಮೆಚ್ಚುಗೆಯನ್ನು ಗಳಿಸಿಕೊಂಡ್ರು, ಪ್ರೀತಿಯನ್ನು ಗಳಿಸಿಕೊಂಡ್ರು. ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬ ಶ್ರೇಷ್ಠ ವ್ಯಕ್ತಿ ಅನ್ನತಕ್ಕಂಥ ಒಂದು ಹೆಸರನ್ನು ಪಡ್ಕೊಂಡ್ರು. ಅದೇ ಅವರ ಕಾರ್ಯತತ್ಪರತೆ ಅವರಿಗೆ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಲ್ಲುವಂಥ ಒಂದು ಅವಕಾಶ ಸಿಕ್ಕಿತು. ಸೋಲು ಗೆಲುವು ಅನ್ನುವಂಥದ್ದು ಎರಡು ಕೂಡ ಇರುವಂಥದ್ದು. ಚುನಾವಣೆಯಲ್ಲಿ ಸೋತರು ಅಥವಾ ಗೆದ್ದರು, ಅವರು ಇವತ್ತು ಕೂಡ ಕಾರ್ಯಕರ್ತರೇ ಆಗಿದ್ದಾರೆ. ಅವರ ಸೋಲು ಅದು ಅವರ ಸೋಲಲ್ಲ, ಈ ಕ್ಷೇತ್ರದ ಜನತೆಯ ಸೋಲು. ಒಂದು ವೇಳೆ ಅವರು ಗೆದ್ದಿದ್ದರೆ ಅದು ಅವರ ಗೆಲುವಲ್ಲ, ಕಾರ್ಯಕರ್ತರ ಗೆಲುವು. ಇದನ್ನು ಅವರು ಮನಗಂಡಿದ್ದಾರೆ. ಅದು ಏನೇ ಇರಲಿ, ಸೋತ ಕಾರಣಕ್ಕೆ ಯಾರು ಕೂಡ ಕುಗ್ಗುವುದಿಲ್ಲ. ಇನ್ನೂ ಒಂದು ಹೆಜ್ಜೆ ಮೇಲೆ ಹೋಗಿ ಅವರು ಇಡೀ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ. ಅದನ್ನು ಮನಗಂಡಂಥ ಭಾರತೀಯ ಜನತಾ ಪಾರ್ಟಿ ಈಗ ಅವರನ್ನು ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಆದರೆ ಸೋಲು ಒಬ್ಬರನ್ನು ಕೆಳಗೆ ಇಳಿಸುವುದಿಲ್ಲ, ಇನ್ನಷ್ಟು ಮೇಲಕ್ಕೆ ಕೊಂಡೊಯ್ತಾ ಅನ್ನೋದಕ್ಕೆ ಅದೊಂದು ಉದಾಹರಣೆ. ಇನ್ನು ಅವರು ಉಪಾಧ್ಯಕ್ಷರಾಗಿದ್ದುಕೊಂಡು ರಾಜಕೀಯ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಮಾಡಿದರೆ ಖಂಡಿತವಾಗಿ ಅವರಿಗೆ ಮುಂದಿನ ಒಂದು ವ್ಯವಸ್ಥೆಯಲ್ಲಿ ಅಥವಾ ಮುಂದಿನ ಅವರೊಂದು ಬದುಕಿನ ಉದ್ದೇಶದಲ್ಲಿ ಒಳ್ಳೆಯ ವಿಚಾರಗಳನ್ನು ಅಥವಾ ಒಳ್ಳೆಯ ಒಂದು ಶಕ್ತಿಯನ್ನು, ಒಳ್ಳೆಯ ಒಂದು ಹುದ್ದೆಯನ್ನು ಅಲಂಕರಿಸಲಿಕ್ಕೆ ಸಾಧ್ಯ ಆಗುತ್ತದೆ. ಇವರ ಈ ಎಲ್ಲ ಸಾಧನೆಯನ್ನು ಕಂಡುಕೊಂಡಂತಹ ನಮ್ಮ ಜಿಲ್ಲೆಯ ಸಂಸದರು, ಈ ಜಿಲ್ಲೆಯ 7 ಶಾಸಕರುಗಳು, ಜಿಲ್ಲಾ ಅಧ್ಯಕ್ಷರುಗಳು, ಕ್ಷೇತ್ರದ ಅಧ್ಯಕ್ಷರುಗಳು, ಇವರೆಲ್ಲರ ಕೃಪಾಕಟಾಕ್ಷದಿಂದ ಉಸ್ತುವಾರಿ ಸಚಿವರು ಮತ್ತು ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಒಂದು ಆಶೀರ್ವಾದದೊಂದಿಗೆ ಈ ನಾಡಪ್ರಭು BS ಯಡಿಯೂರಪ್ಪರವರ ದಿವ್ಯ ಹಸ್ತದಲ್ಲಿ ಅವರಿಗೆ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಒಂದು ಅಧ್ಯಕ್ಷ ಸ್ಥಾನವನ್ನು ಸಿಕ್ಕಿತು. ನಾನು ಹೇಳ್ತಾ ಇದ್ದೇನೆ, ಸಂತೋಷ್ ಕುಮಾರ್ ರೈ ಅವರೇ, ನಿಮಗೆ ಸಿಕ್ಕಿದಂಥ ಹುದ್ದೆ ಬಹಳ ದೊಡ್ಡದು. ಆ ಹುದ್ದೆಯಲ್ಲಿ ಏನೇನು ಕೆಲಸ ಆಗಬೇಕೋ ಅದನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡಿ. ನಿಮಗೆ ಇನ್ನೂ ಕೂಡ ಭವಿಷ್ಯ ಇದೆ, ಇನ್ನೂ ಕೂಡ ನಿಮ್ಮ ಕಾರ್ಯಕರ್ತರು ನಿಮಗೆ ಶಕ್ತಿ ತುಂಬುತ್ತಾರೆ. ಆದರೆ ಒಂದು ಮಾತು ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ಸಂತೋಷಣ್ಣ, ನಿಮ್ಮನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದವರು ನಿಮ್ಮ ಕಾರ್ಯಕರ್ತರು. ನಮ್ಮ ಕಾರ್ಯಕರ್ತರ ಮನಸ್ಸಿಗೆ ಒಂದಷ್ಟು ನೋವಾಗಬಾರ್ದು. ಕಾರ್ಯಕರ್ತರಿಗೆ ಎಲ್ಲಿ ಸಮಸ್ಯೆ ಆಗ್ತದೋ ಅಲ್ಲಿ ನೀವು ಅವರ ಕೈ ಎತ್ತಬೇಕು. ಅವ್ರು ನಾಳೆ ಸಮಸ್ಯೆಗೆ ಸಿಕ್ಕಿದಾಗ ಅವರನ್ನು ಕೈ ಬಿಡಬೇಡಿ. ನಿಮಗೆ ದೇವರ ಆಶೀರ್ವಾದ ಇದೆ, ದೇವರ ಶಕ್ತಿ ಇದೆ, ನೀವು ನಂಬಿಕೊಂಡಿರತಕ್ಕಂಥ ಸೋಮನಾಥನ ಕೃಪೆ ನಿಮಗಿದೆ. ಆದ್ದರಿಂದ ಕಾರ್ಯಕರ್ತರನ್ನು ಕೈ ಬಿಡಬೇಡಿ, ಅವರ ಎಲ್ಲ ಕಷ್ಟ ಸುಖ ನೀವು ಭಾಗಿಯಾಗಿ ಅಂತ ಹೇಳ್ತಾ ಅವಕಾಶಕ್ಕೆ ಹೊಂದಿಸ್ತೇನೆ. ವಿಶೇಷವಾದ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಅವು ಇಡೀ ಕೇವಲ ನಮ್ಮ ತೊಕ್ಕೊಟ್ಟಿಗೆ ಮಾತ್ರ ಸೀಮಿತವಾದಿಚ್ಚು. ದಕ್ಷಿಣ ಕನ್ನಡದ ಮೂಲೆಡ್ಲ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಹಳ್ಳಿಡ ಗಲ್ಲಿಡ್ಲ ಪ್ರತಿ ವರಿಯಾಗ್ಲ ನೆತ್ತ ವಿಶೇಷತೆ ಗೊತ್ತುಂಟು. ಒಂಜಿ ದಾದ ಪಂಡ ಇನಿ ಏನನ್ನ ಗೌರವ ಮನ್ಪೆರೆ ಎನ್ನ ಇಲ್ಲಡೆ ಬರ್ಪೆ ಅಂದು ಕೊಡ ಪಂಡಗ ಹಿಂಗೆ ಮುಜುಗರ ದಾದ ಪಂಡ ಯಾನ ಆತ್ಮಲ್ಲ ಜನ ಆತೆ ನಾನು ಆಂಡ ಅಧ್ಯಕ್ಷರು ಭಾರಿ ಪ್ರೀತಿರಿ ಪಂಡೇರಿ ಮಾತೆರನ್ನ ಇಲ್ಲಡೆ ಪೋದು ಮಾಡ್ತೀನಿ ಸಂತೋಷನ್ನ ಎಂಕ್ಲಿಗೆ ಇಲ್ಲಡೆ ಬರೋಡು ಅಪ್ಪ ಬರೋಚಿ ಪನೀರ ನಮ್ಮ ಮನಸ್ಸು ಬರ್ತಿಜಿ ಅಂಡ ಈ ರೀತಿ ಬರ್ತದೆ ಇದು ಜನ ಏನಕ್ಲಂಜಿ 2 ಜನ ನಮ್ಮ ಜನ ಬರ್ಪೇರು ಪುತ ಕುಚ್ಚ ಕೊರ್ಪೇರು ಪೋಪೇರು ಪಂಪ ಲೆಕ್ಕಾಚಾರ ನನ್ನ ಮನಸ್ಸರಿರ್ತೀನಿ. ಆಂಡ ಭಗತ್ ಸಿಂಗ್ ಪ್ರತಿಷ್ಠಾಪನ ನೆತ್ತ ವಿಶೇಷವಾದ ಇಂಕ ಪ್ರೀತಿ ಉಂಟು ದಾದ ಪಂಡ ಒಂಜಿ ಮನುಷ್ಯಗೆ ನೆತ್ತೇರ್ಬೋಡು ತಕ್ಷಣ ನೆತ್ತೇರಿನ ಕೊರ್ಪುನಂಚಿನ ಒಂಜಿ ಸಂಸ್ಥೆ ಸೇವಾ ಪ್ರತಿಷ್ಠಾಪನೆ ಹೂ ಪಂಡ ಭಗತ್ ಸಿಂಗ್ ಜೋಕ್ಲೆನ ವಿದ್ಯಾಭ್ಯಾಸ ಆದಿಪ್ಪು ಪೊನ್ನು ಜೋಕ್ಲೆನ ಮದಿಮೆ ಆದಿಪ್ಪು ಪಾಪದಕ್ಲೆನ ಇಲ್ಲ ಆದಿಪ್ಪು ಕಷ್ಟೊಡಿತ್ತನಕ್ಲೆಗೆ ತಕ್ಷಣ ಸ್ಪಂದನೆ ಕೊರ್ಪುನಂಚಿನ ಐಟ್ ಹಿರಿಯಕ್ಲೆಡ್ ಬತ್ತನ ಕಿರಿಯಕ್ಲೆನ ಒಂಜಿ ಇದು ವಿಶೇಷವಾದ ತಂಡ ಅವನು ಯಾನ ಭಾರಿ ವರ್ಷದಿಂದ ತಗೊಂಡು ದಾದಂಡ ಎಂಕ್ಲು ಮನ್ಪುನೇನು ಆ ಇಡೀ ನೆಟ್ ವೈಟ್ ಸಮಾಜಡು ಪುದರ್ಗೆ ಬರೋಡು ಮನ್ಪು ನಮ್ಮ ಲೆಕ್ಕಾಚಾರ ಆಗುತ್ತೆ.
ವಿಶೇಷವಾದ ಹಿರಿಯಗಳು ಏನಾದ್ರು ಏಪಾಲ ಪಂಪೇರು ನಮಗ ಸಮಾಜ ನಿಕ್ಕೆಂಚಿನ ಕೊಡ್తున్నది ಈ ಏಪಾಲಕ್ಕೆ ಏನಾರು ಬಲ್ಲಿ ಈ ಸಮಾಜಕ್ಕೆ ಹೆಂಚಿನ ಸೇವೆ ಮಂತ ಸಮಾಜ ಒಂಜತ್ತು ಒಂಜಿ ದಿನ ಏನನ್ನು ಗುರುತಿಸದಿ ಬಂದ ಬೇಜಾರ ಮಂತರಲ್ಲಿ ನೀನನ್ನು ಗುರುತಿಸೋದ್ರಿಂದ ಸಮಾಜವು ಈ ಹೆಂಚಿನ ತ್ಯಾಗ ಮಂತದ ಅಂದರೆ ಹಿರಿಯಗಳು ಕೇಳಲೇಕನೆ ಈ ಭಗತ್ ಸಿಂಗ್ ವಿಶೇಷವಾದ ಆ ರೀತಿಯ ಬೇಲೆ ಮಂತೊಂದು ಅವು ಇನಿ ಬರ್ತದೆ ಎನ್ನಂಚಿನಂಜಿ ಮಾಮೂಲಿ ತಳಮಟ್ಟದ ಕಾರ್ಯಕರ್ತರನ್ನ ನಿಕ್ಲು ಗೌರವ ಮನ್ಪುಣಿ ಪಂಡ ಎಂಕ್ ನಿಜವಾದ ಖುಷಿ ಅನ್ನ ನಿಕ್ಲು ಮಂತನಂಚಿನ ಗೌರವ ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿದ ಆ ಕಾರ್ಯಕರ್ತ ಬಂಧುಗಳಿಗೆ ಸಮರ್ಪಣೆ ಪಡೆದು ಎನ್ನ ಮನಸ್ಸಾಗ್ತದೆ ಏನನ್ನ ಭಾರಿ ಪುಗರಿಯರು ನಿಜವಾದ ಎನ್ನನ್ನು ಪುಗರೋಡ ಅವು ಕಾರ್ಯಕರ್ತರನ್ನ ನಿರಂತರವಾಯಿನ ಆ ತ್ಯಾಗ ಶ್ರಮ ಅಕ್ಲೇನ ಬೆಗರ್ಬೊಮ್ಮೆ ಐಕೆ ಮಾತ ಕಾರಣ ಎನ್ನ ರಾಜಕೀಯ ಗುರು ಗೌರವಾನ್ವಿತ PS ಟೈಲರ್ ಪಂದದಲ್ಲಿ ಎತ್ತರನಲ್ಲ ಸೇಸಪ್ಪ ಪೂಜಾರಿ ಎನ್ನಲಾರನ ಒಡನಾಟ ಭಾರಿ ಎಲ್ಲೇ ಪ್ರಾಯಡು 5ನೇ ಕ್ಲಾಸ್ 16 ವರ್ಷ ಬಾಲ ಎಪ್ಪುನಾಗ ಶುರುವಾಯಿನ ಇನಿಮುಟ್ಟ ಸಾಧಾರಣ 40 ವರ್ಷದ ಅರ್ನ ಎನ್ನ ಬಾಂಧವ್ಯ ಯಾನೆ ವಿದೇಶ ಹೋದು ಪಿರಬತ್ತದಾನಾಗ 6 ಬತ್ತದ ನಾನು ರಾಜಕೀಯ ಹೋಗ್ಲೆತಂದು ಬರ್ಪೇರು ಸೋತು ನಾನು ಬೇಜಾರ ಮನ್ಪೇರ ಬಲ್ಲಿ ಪಂಪುನ ಬೇಜಾರನ ಅಪ ಪಂಪೇರು ಭ್ರಷ್ಟಾಚಾರಗೂ ಕೈ ಇನಿ ನರೇಂದ್ರ ಮೋದಿಜಿ ಈತ ಮಲ್ಲ ಯೋಜನೆ ಮಂತೇರು ನಾನು 40 ವರ್ಷದ ದುಂಬು ಸೇಸಪ್ಪನಂಚಿನ ಹಿರಿಯ ಮುಸ್ಸದಿ ಭ್ರಷ್ಟಾಚಾರಗೂ ನಮ್ಮ ಕೈಪಾಡ್ಯರ ಬಲ್ಲಿ ಪಂಡದ ನಮ್ಮ ಒಂದು ಪಾತ್ರ ಇನಿಲ ಎನ್ನ ಕೆಬಿಕ್ಕೆ ಕೇಳು ಅಪ್ಪಗದ ಆರು ಅವು ಮಂತ್ ನಡೆದವರ ಆರು ಭ್ರಷ್ಟಾಚಾರ ಮನ್ಪಂದ ನಡೆದವರ ಇನ್ನಿಲ್ಲ ಕಾರ್ಗೆ ಚಪ್ಪಲ್ ಪಾಡಂದೆ ಆ ಪೊಲ್ಲುನ ಆರೇ ಪೊಲ್ಲುನ ಹಂಗಿನ ಐನು ಪರಿನ ಅವಳ ಎಂದು ಪಾಡದು ನಡಪುನಂಚಿನ ಇನಿ ಸಮಾಜವು ತೋಜಾಯ ನಂಚಿನ ಒಂಜಿ ರಾಜಕೀಯ ಮುಸ್ಸದಿನ ಶಿಷ್ಯ ಪಂಡದನ್ನ ಐದು ಮಲ್ಲ ಖುಷಿ ಇಜ್ಜಿ ಗ್ರಾಮ ಪಂಚಾಯತ್ ಮೆಂಬರ್ ಆಪೆ ಕೆಲವು ಸತಿ ಜಿಲ್ಲಾ ಪಂಚಾಯತ್ 2 ಸತಿ ಕಂಟೆಸ್ಟ್ ಮನ್ಪೆ MLA ಕಂಟೆಸ್ಟ್ ಮನ್ಪೆ ಬೂತ್ ಸಮಿತಿ ಇರಿದು ಬತ್ತನ ಜಿಲ್ಲದ ಉಪಾಧ್ಯಕ್ಷ ಮಟ್ಟದ ಒಂದು ಪೂರ ಅರ್ಣ ಆಶೀರ್ವಾದ ಕಾರ್ಯಕರ್ತರ ನಂದು ಹೆಂಗೆ ಗೊತ್ತುಂಟು ಕಾರ್ಯಕರ್ತನ ಕಷ್ಟ ಇಂಚಿನ ಬೇಣ ಇಂಚಿನ ಅಕ್ಕಳು ಬೆನ್ಪುಣ ಅಂದು ಇಂಚಿನ ಐನು ಮಾತೆರೆಗ್ಲ ನಂಗೆ ಇಂದು ಕೊರಿಯಾರ ಆಪದಿನಲ್ಲ ನಮ್ಮರಾತು ಕೊರ್ಪುಣ ಅಂಚನ ಇನಿ ಪಕ್ಷವರು ನಿರಂತರವಾದ ಪಕ್ಷದ ಕಾರ್ಯಕರ್ತರ ಪಂಪೆ ನಿಕ್ಲು ಪಕ್ಷರು ಬೆನ್ಲೆ ಒಂಜಿ ದಿನ ಪಕ್ಷ ನಿಕ್ಲಿಗೆ ಗುರುತಿಸೋನು 100% ಗುರುತಿಸೋನು ಬೇಜಾರು ಆಪುಂಡು ಮಾತೆರೆಗಳು ನ್ಯಾಯ ಕೊರಿಯರು ಆಗಿದ್ದ ಸ್ವಲ್ಪ % ಜನಕ್ಕೆ ನ್ಯಾಯ ಕೊರಿಯರು ಆಪುಂಡು ಇನಿ ಯಾನ್ ಎನ್ನಿದಿಜ್ಜಾರು ಯಾನ್ ನಿಜವಾದ ಎನ್ನಿದಿಜ್ಜಾನಂಡು ನಿಜವಾದ ಎನ್ನಿದಿಜ್ಜಾನ ಈತು ಮಲ್ಲ ಆ ಸ್ಥಾನಮಾನ ಪಕ್ಷ ಹೆಂಗೆ ಕೊರ್ಪುನು ಬಂಡದು ಅದಕ್ಕೆ ಕಾರಣಕರ್ತರು ನಮ್ಮ ರಾಜ್ಯಾಧ್ಯಕ್ಷರ ನಳಿನ್ ಕುಮಾರ್ ಕಟೀಲ್ ನಮ್ಮ ಉಸ್ತುವಾರಿ ಸಚಿವರು ಆಯ್ನಂಚಿನ ಗೌರವಾನ್ವಿತ ಶ್ರೀನಿವಾಸ್ ಪೂಜಾರ್ಲು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಯ್ನಂಚಿನ ಗೌರವಾನ್ವಿತ ಮುಖ್ಯಮಂತ್ರಿ ಯಡಿಯೂರಪ್ಪ ಜಿ ಆಯ್ತು ಒಟ್ಟಿಗೆ ಈ 7 ಶಾಸಕರು ಆಯ್ತು ಒಟ್ಟಿಗೆ ಜಿಲ್ಲಾಧ್ಯಕ್ಷರು ಈ ಪಾರ್ಟಿದ ನಿರಂತರವಾದ ಕಾರ್ಯಕರ್ತ ಬಂಧುಲೇನ ತಾರ ಪಂಡ ಎರೆಗಾನ ಒಂದು ಸ್ಥಾನಮಾನ ತಿಕ್ಕನಾಗ ಅಕ್ಕಳು ಪಂಪೇರು ಆಗ ಇಂಚಿನಿಗೆ ಕೊರಿಯರು ದಾಜೆ ಕೊರಿಯರು ಕೆನ್ನ ನಂಗೆ ಕೊರನಾಗ ಇಡೀ ಕಾರ್ಯಕರ್ತರು ಖುಷಿ ಆಯ್ನ ಆ ಸಂಭ್ರಮವನ್ನು ತೂನಾಗ ಒಂದು ಕಾರ್ಯಕರ್ತರನೇ ವಿಜಯ ಕಾರ್ಯಕರ್ತರಿಗೆ ಯಥೋ ಜನ ಬರ್ತದೆ ಆ ಗೌರವ ಕೊರನಾಗ ಹೆಂಗೆ ಕಾರ್ಯಕರ್ತರೇ ಎನ್ನ ಕಣ್ಣಿಗೆ ತೋಜನು ಕಾರ್ಯಕರ್ತರೇ ಕಣ್ಣ ತೋಜು ನೆಟ್ ಯಥೋ ಜನ ಪಂಚಾಯತ್ ಇಲೆಕ್ಷನ್ ಕಂಟೆಸ್ಟ್ ಮತ್ತೆ ಗೆಲ್ತು ನಕ್ಲು ಒಳ್ಳೆಯರು ಸೋತು ನಕ್ಲೆ ಬೆರಿ ಬಿಟ್ಟದ ಪಂಪಣಿ ನಮ್ಮನ್ನ ಸೋತನಿ ಪಂಡದ ನಿಕ್ಲೆ ಬೇಜಾರಾಡು ಕುಲ್ಲಿಯರ ಬಲ್ಲಿ ಆನ ನಿಕ್ಲೆ ಎಂಚಿ ಏತು ಬೆಂತಾರು ನಿಕ್ಲೆಗೆ ಬರೋದು ಕಾರ್ಯಕರ್ತರು ಏತು ಬೆಂತೇರು ನಿಕ್ಲೆ ಏತು ಓಟು ತೆಗೆದು ಅಕ್ಲೇನು ಮರಪೆರೆ ಬಲ್ಲಿ ಆ ನಮ್ಮ ಸೋತ ಬಂಡದ ಇಲ್ಲಲ್ಲಿ ಬೇಜಾರ ಕೊಳ್ಳಂದ ನಿಕ್ಲಿಗೆ 5 ಓಟು 10 ಓಟು ಸೋತದ ನಕ್ಲೆ ನಿಕ್ಲೆ ಇಲ್ಲಲ್ಲಿ ಕುಲ್ಲಿಯಾರ್ದಂಡ ನಿಕ್ಲೆ ಓಟು ಕೊಡ್ತ ನಕ್ಲೆಗೆ ನಿಕ್ಲೆ ಎಂಚಿನ ಕೊರಿಯರ ಸಾಧ್ಯತೆ ಅಂದರು ಅಕ್ಲೇನ ಆ ಓಟು ಕೊಡ್ದು ನಿಕ್ಲೆ ಬೆಂತು ನಕ್ಲೆನ ಆ ಇನ್ನೇನು ಋಣವನ್ನು ತಂದಗೊಂಡ ನಮ್ಮ ಸಮಾಜವರು ಸೇವೆ ಮಾಡ್ಕೊಡು ನಮ್ಮ ಸಮಾಜವರು ಸೇವೆ ಇನಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಬಂದ್ರೆ ಭಾರಿ ಮಲ್ಲ ಸಂಸ್ಥೆ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಲಾಭದಾಯಕ ಸಂಸ್ಥೆ ಐಟು ಸಾವಿರಾರು ಜನ ಬೇಲೆ ಮನ್ಪೇರು ನಾನಾದ ನಮ್ಮ ಕಾರ್ಯಕರ್ತರೇನೆ ಐಟು ಬೇಲೆಗೆ ಸೇರ್ಸೋಣ ಬೇರೆ ಒಂದು ಭಾರಿಮಲ್ಲ ಯೋಜನೆಯನ್ನು ಮಾಡ್ಕೊಂಡಿಲ್ಲ ರಾಜ್ಯಾಧ್ಯಕ್ಷರೆಲ್ಲ ಪಾತಿರ್ದೆ ಉಸ್ತುವಾರಿ ಸಚಿವರೆಲ್ಲ ಪಾತಿರ್ದೆ ಕಂಪನಿದ ಡೈರೆಕ್ಟರ್ನಾಗಲಿ 5 ಜನ IAS ಆಫೀಸರ್ನಾಗಲಿ ಅಕ್ಲೇಡೆಲ್ಲ ಮರ ಬೋರ್ಡ್ ಆಫ್ ಡೈರೆಕ್ಟರ್ ಮೀಟಿಂಗ್ ಪಾತಿರ್ತಂದ್ರೆ ಜನದೆಪ್ಪುಡು ಐಟು ಹೆಂಗೆ ಅವಕಾಶದಿಂದ ಕೊಡೋರು 50% ಹೆಂಗೆ ಅವಕಾಶ ಕೊಡೋರು ಎನ್ನ ಊರದ ಜನಗಳಿಗೆ ಸೇರಿಸೋದು ಇತ್ತೇನೆ ಆಯ್ತಾ ಮತ್ತು ರೂಪರೇಖೆ ಅವನೊಂದು ITI ಪಾಲಿಟೆಕ್ನಿಕ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಅವಕಾಶ ಉಂಟು ನಮ್ಮೊಟ್ಟಿಗೆ ಏನಲ್ಲ ಇತ್ತಂದಾನಲ್ಲ ಅಕ್ಲೇನಲ್ಲ ರೆಸ್ಯೂಮ್ ಕೊರದು ತಕ್ಷಣ ಕೊಡೋರು ನಮ್ಮ ಸೇರಿಸೋನ ಜನ 100 ಬೇಲೆ ಮನಪು ಆಯ್ತು ಒಟ್ಟಿಗೆ 5 ಇಂಚಿನ ಮಾತ ಬೇತೆ ಎಂದು ತಿಕ್ಕೊಂಡು ನಮ್ಮ ಈ ಊರಿಗೂ ಕೊಂಡರಿಯರ ಪ್ರಯತ್ನ ಮನ್ಪೆ ಎಂಚಿನ ತಿಕ್ಕಿದ್ನಲ್ಲ ಅವು ನಿಕ್ಲೆಗೆ ಸಮರ್ಪಣೆ ನಾನಾತ ಸಮಾಜರು ಎಡ್ಡ ಬೇಲ ಮಂತದ್ದು ಪಕ್ಷರು ಬೆನ್ಪುಣಂಜನ ಶಕ್ತಿನ ಪರಮಾತ್ಮೆ ಕೊರಡು ನಿಕ್ಲೆನ ಆ ಪ್ರತಿಷ್ಠಾನ ಸೇವಾ ಸಂಸ್ಥೆ ಕೊರಡು ನಿಕ್ಲು ಬೆನ್ಪುಣಂಜನ ಸಮಾಜದ ಸೇವೆದಾದ ಐಕೆ ವಿಶೇಷವಾದ ಶಕ್ತಿ ಉಂಡು ಒಂದು ಹೂವನ್ಲೈತೆ ಪಕ್ಷಕ್ಕೆ ಶಕ್ತಿ ಉಂಡು ಅಪ್ಪೆ ಪಂಪನ ರೂಪಡ್ತಿಪ್ಪುನ ಕೋಟ್ಯಾಂತರ ಜನಗಳು ನಿರಂತರವಾದ ಬೆಗರ್ಪಾಡು ನೀಡಿದವರು ಆ ಪಕ್ಷಕ್ಕೆ ಶಕ್ತಿ ಉಂಡು ಪಕ್ಷಕ್ಕೆ ಏನು ಅನ್ಯಾಯ ಮನ್ಪೇರ ಪಕ್ಷ ಅಕ್ಲೇನು ಒಂಜತ್ತು ಒಂಜಿ ದಿನ ದೂರ ದೀಪನಂಜನ ಅಕ್ಲೆ ಬೇಜಾರ
ನಂಜಿನ ಮಂತ್ ಲೆಕ್ಕನೆ ಪಕ್ಷವ್ರಿಗೆ ಏನು ಪ್ರೀತಿ ಮನ್ಪೇರ ಪಕ್ಷ ಒಂಜಿದಿನ ಆಗ್ಲೇ ಅತ್ಯಂತ ಸಂತೋಷದಿಂದ ಕೊರ್ಪನ ಲೆಕ್ಕನ ಇತ್ತೆ ಆರು ಸೋತೇರೆ ಬಂಡದು ಬೇಜಾರ ಮನ್ಪೇರ ಬಲ್ಲಿ ಬಂಡದು ಯಾನ ಅಡ್ಡಲ್ಲ ಬಂಡೆ ಗೆಲ್ತೇನೆ ಬಂಡದು ನಿಕ್ಲು ಭಾರಿ ಮಲ್ಲ ಇಂದು ಮನ್ಪೇರಲ್ಲ ಬಲ್ಲಿ ಬಂಡೆ ಅಸ್ಗರ್ ನಂಜನ ಜವನಿ ಶಿವಣ್ಣ ನಂಜನ ಜವನಿ ನಮ್ಮ ಗಂಗಾಧರ್ ನಂಜನ ಜವನಿ ಮೇಕಲು ಸೋತಿದೆ ಓಟು ಆಂಡ ಆಕ್ಲೇಟಿ ಆತು ಕಾರ್ಯಕರ್ತರು ಬೆಂತೀರಿ ಈತ ನಮ್ಮ ಈ ಭಗತ್ ಸಿಂಗ್ದಂದು ಎಂಚ ಉಂಡ ಅವೇ ರೀತಿ ಪಾರ್ಟಿలో ಈ ಶಕ್ತಿ ಭಗತ್ ಸಿಂಗ್ ವಿಶೇಷమైన ಶಕ್ತಿ ಭಗತ್ ಸಿಂಗ್ ಪನ್ನ ಪುದರ್ದಿಯರ್ನ ಅವು ದೇಶದ ಸ್ವಾತಂತ್ರ್ಯ ಹೋರಾಟವಂತರ ಧೀಮಂತ ಒಂದು ಶಕ್ತಿ ಅಂಚಿನ ಅದು ನಿಕ್ಲೇರಲ್ ಆ ಶಕ್ತಿ ಅಧ್ಯಕ್ಷರಾಯನ ಜೀವನ ಆದಿಪ್ಪು ಪ್ರಧಾನ ಕಾರ್ಯದರ್ಶಿ ಆನಂಜನ ನಮ್ಮ ಗಣೇಶನ್ಯ ಆದಿಪ್ಪು ಹಿರಿಯರು ಮಾರ್ಗದರ್ಶಕ ಆನಂದ ಮಾಸ್ಟರ್ ಆದಿಪ್ಪು ನಮ್ಮ ಕೋಶಾಧಿಕಾರಿ ಆನಂಜನ ಹರೀಶ್ ಮುಗರ್ ಆದಿಪ್ಪು ಆಯ್ತ ಒಟ್ಟಿಗೆ ನಮ್ಮ ಪ್ರವೀಣನ್ಯ ಆದಿಪ್ಪು ರಾಕೇಶ್ ಅನ್ಯ ಆದಿಪ್ಪು ನಮ್ಮ ಪ್ರಸಾದ್ ಅನ್ಯ ಆದಿಪ್ಪು ರಾಕೇಶ್ ಅನ್ಯ ಆದಿಪ್ಪು ಬೊಕ್ಕ ವಿಶೇಷವಾದ ಪರಿಸರನ್ನು ಒರಿಪೆರೆ ಒಂದೆಲ್ಲ ಸ್ವಾರ್ಥ ಇಜ್ಜಂದೆ ಸ್ವಾರ್ಥ ರಹಿತವಾದ ಅರೆಗೆ ಮುರ ನಿಮ್ಮ ಬ್ಯಾಂಗ್ಳೂರು ಪಂಡೆ ಅರೆ ರಾಜ್ಯ ಪ್ರಶಸ್ತಿ ಕೊರು ರಾಷ್ಟ್ರ ಪ್ರಶಸ್ತಿ ಕೊರು ನಮ್ಮ ಸಾಲುಮರ ತಿಮ್ಮಕ್ಕಗೆ ಪದ್ಮಶ್ರೀ ಪ್ರಶಸ್ತಿ ಜೊತೆಗಿನ ಆ ಪ್ರಶಸ್ತಿಗಳ ಆಯ್ತ ಒಟ್ಟಿಗೆ ನಿರಂತರವಾದ ಸಮಾಜ ಸೇವೆಯನ್ನು ಸುಭಾಷ್ ಅನ್ನೇಳಿ ರಾಜಕೀಯರು ಸಾಮಾಜಿಕವಾದ ರೋಹಿಣಿ ರಾಧಾಕಾಂತ್ ವಿಶೇಷವಾದ ಮಾತೆ ನಿಖಿಲಿನ ಪ್ರತಿಷ್ಠಾನಗೂ ವಿಶೇಷವಾದ ಆರೈಕೆ ಮಾಡ್ತು ನಮ್ಮ ನಿರಂತರವಾದ ಐಕ್ಯನ ಸಂಬಂಧ ಉಂಟು ನಿಖಿಲಿನ ರಾಜಕೀಯ ಭವಿಷ್ಯ ಉಜ್ವಲವಾಡು ಸಮಾಜ ನಿಖಿಲಿನ ಗುರುತಿಸವಾಡು ನಮ್ಮ ಈ ಪ್ರತಿಷ್ಠಾನ ವಿಶೇಷವಾದ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದ ಗುರುತಿಸೋದು ದೇವರ ಪ್ರಾರ್ಥನೆ ಮಾಡ್ತೊಂದು ನಾನಾತ್ ನಿಖಿಲಿನ ಸೇವೆ ಮಾಡ್ತಾರೆ ದೇವರ ಅವಕಾಶ ಮಾಡ್ತಕೊರಡಂದು ಎನ್ನ ಪ್ರಾರ್ಥನೆ. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಇನ್ನಿತಾದ ಗುರ್ತುಡು ಕರಿನ ಕೆಲವು ದಿನದಿಂಚ ನಮ್ಮ KT ಸುವರ್ಣರದಪ್ಪು ರವೀಂದ್ರ ಶೆಟ್ಟಿ ಉಳಿದೊಟ್ಟಿಗೂ ನಮ್ಮ ಇದ್ದ ಕುರ್ತು ಮಂತಿತ್ತ ಸಂತೋಷನಾಗ ಮಲ್ಪೆರೆ ಟೈಮು ಅವಕಾಶ ತೆಗೆದಿಜ ಅರೆಗೆ ಅವಕಾಶ ಇಜ್ಜಂದು ಗೊತ್ತಿಜಿ ಆಡಲ್ಲ ಇನ್ನಿ ಮಂತ್ನೇಟೆ ಎಂಗ್ಲಿಗೆ ಸಂತೃಪ್ತಿ ಉಂಡು ಪನ್ಪ್ರೇಟ್ ಅರೆಗೆ ಆ ಒಂದು ಮೈಸೂರು ಎಲೆಕ್ಟ್ರಿಕಲ್ದ ಅಧ್ಯಕ್ಷರೇನ ಸ್ಥಾನ ಪಡೆಯಿನರಿಗೆ ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವತಿರ್ದು ಹೃತ್ಪೂರ್ವಕ ಸುಮ್ಮನೆ ಸಂದೈತ ಮತ್ತೊಂದು ಅದೇ ರೀತಿ ಈ ಕಾರ್ಯಕ್ರಮದ ಭಾಗವಹಿಸಿನ ಅಂಚಿನ ಮಾತೆರೆಗ್ಲ ಒಂಜೆ ಪಾತೆರಡು ಸೊಲ್ಮೇನ ಸಂದೈತ ಮಲ್ತೊಂದು ಈ ಕಾರ್ಯಕ್ರಮ ನೀಡಿಗೆ ಮುಗಿತಂದಿಲ್ಲ ಸೊಲ್ಮೇನ.